ಇವತ್ತು ಸಮಾವೇಶ ನಡೀತಾ ಇರೋದು. ಅಂತಾರಾಷ್ಟ್ರೀಯ ಒಂದು ಕುರುಬರ ಸಮಾವೇಶ ನಡೀತಾ ಇದೆ. ಅದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ನಮ್ಮ ನೋಡುವುದಾಗಲಿ ಉಸ್ತುವಾರಿ ಮಾಡೋದಾಗಲಿ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸ್ತಾರೆ. ಕಾರ್ಯಕ್ರಮ ದೊಡ್ಡದಾಗಿ ಆಗ್ತಾ ಇದೆ. ಎಲ್ಲಾ ರೀತಿಯಿಂದ ಅದಕ್ಕೆ ಏನು ಸೌಕರ್ಯಗಳು ಬೇಕು ಮಾಡುವಂತ ಪ್ರಯತ್ನ ಜಿಲ್ಲಾಡಳಿತ ಇರಬಹುದು, ನಾವೆಲ್ಲ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಸಂಕ್ರಾಂತಿ ನಂತರ ಸರ್ಕಾರ ಪತನ ಆಗ್ತೈತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದಂತ ಇಲ್ಲ, ಅದಾಗ ನೋಡೋಣ. ಈಗ ಅಲ್ಲಿವರೆಗೆ ಇರ್ತಿಲ್ಲ ನಾವು, ಅಲ್ಲಿವರೆಗೆ ನೋಡೋಣ. ಮತ್ತೆ ಅಲ್ಲಿವರೆಗೆ ಸಂಕ್ರಾಂತಿ ಮಠ ಇರ್ತೀವಿಲ್ಲ ನಾವು. ಆಮ್ಯಾಗ ನೋಡೋಣ, ಮಾಜಿ ಆದ್ಮ್ಯಾಗ ಹೇಳ್ತೀವಿ. ಈಗ ಅಲ್ಲಿವರೆಗೆ ಅಂತ ಇದೀವಿ. ಅದೇ ನೋಡೋಣ. ಈಗ ಹೇಳ್ತಿದ್ದಾರೆ, ಒಬ್ರು ಜನವರಿ ಅಂತಾರೆ. ಅಲ್ಲಿವರೆಗೆ ಇರ್ತೀವಿ, ಅದಾದ್ಮ್ಯಾಗ ಕೇಳಿ. ಈಗ ಯಾಕೆ ಜನರಲ್ಲಿ ಗೊಂದಲ ಆಗ್ತಿದೆ. ಅಲ್ಲಿವರೆಗೆ ಇರ್ತೀವಿ, ಮತ್ತೆ ನೀವೇ ಕೇಳ್ತಿರಲ್ಲ. ಮತ್ತೆ ನೀವ್ ಕೇಳಿದಕ್ಕೆ ಅದಕ್ಕೆ ಕೇಳ್ಬೇಕಲ್ಲ. ನಿಮ್ ಡೌಟೇ ನಮ್ ಡೌಟ್. ನಿಮ್ ಏನ್ ಡೌಟ್ ಇದೆ ಅದು ನಮ್ ಡೌಟ್ ಇರ್ತದೆ. ಅಲ್ಲಿವರೆಗೆ ಅಂತ ಇದ್ದೇ ಇರ್ತೀವಿ. ಅದಾದ್ಮ್ಯಾಗ ನೋಡೋಣ. ಅದು ಮಾಡುವಂತದ್ದು ಕೇಂದ್ರ ಸರ್ಕಾರಕ್ಕೆ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅವ್ರು ಮಾಡ್ಬೇಕು. ಅಂತಿಮವಾಗಿ ರಾಜ್ಯ ಸರ್ಕಾರ ಶಿಫಾರಸು ಮಾಡೋದಟ್ಟೆ ಕೆಲಸ. ಅಂತಿಮವಾಗಿ ಮಾಡಬೇಕಾದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ಅದನ್ನ ಅವ್ರು ಡಿಸಿಷನ್ ಇಲ್ಲ. ಇನ್ನು ಬಗ್ಗೆ ಇನ್ನು ಈ ತಿಂಗಳಲ್ಲಿ ಸಭೆ ಮಾಡ್ತೀವಿ. ಮಾಡಿ ನಿರ್ಣಯ ಮಾಡ್ತೀವಿ. ಸೊ ಈಗಾಗಲೇ ವೀಕ್ಷಕರು ನೇಮಿಸಿದ್ದಾರೆ ಅಧ್ಯಕ್ಷರು ಎಲ್ಲಾ ಪಾರ್ಲಿಮೆಂಟ್ಗೆ ಒಬ್ರು. ಈ ತಿಂಗಳೆಲ್ಲ ಸಭೆ ಆಗ್ತಿದೆ. ಅಲ್ಲಿ ಯಾರು ಆಕಾಂಕ್ಷಿಗಳಿದಾರ ಅವ್ರ ಅರ್ಜಿ ಕೊಡ್ಬೇಕು. ಅವ್ರ ಹೆಸರನ್ನು ಶಿಫಾರಸು ಮಾಡ್ತೀವಿ. ರಮೇಶ್ ಕತ್ತಿ ಅವರು ಏನಾದ್ರು ಇಲ್ಲ, ನಮಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಂದು ಇದ್ರೆ ಹೇಳ್ತೀವಿ. ಸ್ವಾಗತ ಮಾಡ್ಕೋತೀರಾ? ಹೇಳಿದಿಲ್ಲ, ಹಿಂದೆ ಸಾಕಷ್ಟು ಯಾರ್ಯಾರು ಬಂದ್ರು ನಮ್ಮ ಪಕ್ಷದ ಜೊತೆ ಸೇರ್ತಾರ, ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಕಾಂಗ್ರೆಸ್ ಟಿಕೆಟ್ ಇಲ್ಲ, ಹಂಗಿಲ್ಲ. ಆ ರೀತಿ ಇಲ್ಲ. ಸಿಗದೇ ಇದ್ರೆ ಇಲ್ಲ. ನಾವ್ ಮುಂಚೆನೆ ಘೋಷಣೆ ಮಾಡ್ತಾ ಇದೀವಿ. ಯಾವ ರೀತಿ MLA ಮಾಡಿದಿವಿ ಆ ರೀತಿ ಇಲ್ಲಿ ಕೂಡ ಮಾಡ್ತಾ ಇದೀವಿ.